ಅರೆಸ್ಟ್. ಈ ರೀತಿ ಸಮಾಜ ವಿದ್ರೋಹಿ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸಗಳಲ್ಲಿ ತೊಡಕಬಾರದು ಅಂತಂದು ಇವರಿಗೆ ದಸ್ತಗಿರಿ ಮಾಡಿ ಇವರಿಗೆ ಕಾರಾಗೃಹ ಬಂಧನಕ್ಕೆ ಕಳಿಸುವಂಥದ್ದು. ನಂತರ ಇವರಿಗೆ ನಾವು ಮಾಡಿರುವಂಥ ಕ್ರಮ ಸೂಕ್ತವಾಗಿದೆಯೋ ಇಲ್ವೋ ಅಂತಂದು ಹೈಕೋರ್ಟಲ್ಲಿ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಮುಂದೆ ಅವ್ರನ್ನೂ ಹಾಜರು ಮಾಡ್ತಾರೆ. ಈ ಆದೇಶ ಮಾಡಿರುವಂಥ ನಮಗೂ ಕೂಡ ಹಾಜರಾಗಲಿಕ್ಕೆ ಸೂಚನೆ ಕೊಡ್ತಾರೆ. ಆಗ ಯಾವ ಕಾರಣಕ್ಕೆ ನಾವು ಮಾಡಿದ್ದೀವಿ ಅನ್ನುವಂಥದ್ದು ಹೈಕೋರ್ಟ್ಗೆ ಮನದಟ್ಟಾಯಿತು ಅಂತಂದರೆ ಸುಮಾರು 1 ವರ್ಷಗಳ ಕಾಲ ಇವ್ರನ್ನ ಕಾರಾಗೃಹ ವಾಸದಲ್ಲಿ ಇಡಲಿಕ್ಕೆ ಅವಕಾಶ ಇದೆ. ದಿಸ್ ಇಸ್ ಬೇಸಿಕಲಿ ನಂತರದಲ್ಲಿ ಅದರಿಂದ ಮತ್ತೆ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಇದ್ದರೆ ಅಪ್ ಟು 5 years ನಾವು ಎಕ್ಸ್ಟೆಂಡ್ ಮಾಡಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ಮತ್ತು ಇವ್ರದ್ದು ಚಟುವಟಿಕೆ ನೋಡಿದರೆ ಈ ರೋಹಿದಾಸ್ ಅಲಿಯಾಸ್ ಆಕಾಶ್ ಭವನ್ ಏನಿದ್ದಾರೆ ಅವನು ಈ ಹಿಂದೆ ಇಲ್ಲಿ ಒಂದಿಬ್ಬರು ವ್ಯಕ್ತಿಗಳಿಗೆ ಕೊಲೆ ಮಾಡಲಿಕ್ಕೆ ಒಂದು ಕಾನ್ಸ್ಪಿರಸಿ ಮಾಡಿ ಒಂದು 10-12 ಜನ ವೆಪನ್ ಪ್ರೊಕ್ಯೂರ್ಮೆಂಟ್ ಮಾಡುವಂಥದ್ದು, ಮಹಾರಾಷ್ಟ್ರ ಮೂಲದ ವ್ಯಕ್ತಿಗಳು ತೋರಿಸ್ಕೊಂಡಿರುವಂಥದ್ದು, ಮತ್ತು ಕೆಲವರು ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಮಾಡುವಂಥ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಇಲ್ಲಿ ಸ್ಥಳೀಯವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ ಕಟ್ಟುವ ಉದ್ದೇಶದಿಂದ ಈ ಹಿಂದೆ ಕೂಡ ಒಂದು ಪ್ರಯತ್ನ ಆಗಿತ್ತು. ಆ ಪ್ರಯತ್ನ ಇದ್ದಾಗ ಅವನು ಕಸ್ಟಡಿಯಲ್ಲಿದ್ದ. ನಂತರ ಅವನ ಕಸ್ಟಡಿಯಲ್ಲಿದ್ದವನ್ನ ನಾವು ಪೊಲೀಸ್ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿ ಆ 2 ಪ್ರಕರಣಗಳಲ್ಲೂ ಕೂಡ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿದ್ವಿ. ಅದಾದಮೇಲೆ ಕೂಡ ಇವು ಮತ್ತೆ 2 ಪ್ರಕರಣಗಳಲ್ಲಿ ಜೈಲಿಂದ ಹೊರಗೆ ಬಂದ ತಕ್ಷಣ ಮತ್ತೆ 2 ಪ್ರಕರಣಗಳು ತೋರಿಸ್ಕೊಂಡಿರುವಂಥದ್ದು, ಮತ್ತು ತನ್ನ ವಿರೋಧಿಗಳು ಯಾರಿದ್ದಾರೆ ಅವ್ರಿಗೆ ಹತ್ಯೆಗೆ ಸಂಚು ರೂಪಿಸಿರುವಂಥದ್ದು ನಮ್ಮ ತನಿಖೆಯಲ್ಲಿ ಭಾಳ ಸ್ಪಷ್ಟವಾಗಿ ಕಂಡುಬಂದಿದೆ. ಅದರ ಹಿನ್ನೆಲೆಯಲ್ಲಿ ಮತ್ತೆ ಅವನ್ನ ಅರೆಸ್ಟ್ ಮಾಡಿದ್ವಿ. ಸದ್ಯ ಈ ವ್ಯಕ್ತಿ ಇನಿಷಿಯಲಿ ಇಲ್ಲಿ ಜೈಲಿಗೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಕೋರ್ಟ್ ಆದೇಶದ ಮೇಲೆ. ನಂತರದಲ್ಲಿ ಅವನ್ನ ಇಲ್ಲೇ ಇದ್ದರೆ ಸಂಪರ್ಕ ಮಾಡುವಂಥದ್ದು, ಕೆಲವು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜೊತೆ ಭೇಟಿಗೆ ಅವಕಾಶ ಆಗುತ್ತೆ. ಮತ್ತು ಅವ್ರಿಗೆ ಪರಿಚಯಸ್ಥರು ಇಲ್ಲಿ ಮಂಗಳೂರು ಜೈಲಲ್ಲಿ ಕೆಲವರು ಇರೋದ್ರಿಂದ ಒಳಗಿದ್ದೇ ಅವನು ಆಪರೇಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತಂದು ವಿಜಯಪುರ ಜೈಲಿಗೆ ಅವನಿಗೆ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇದು ಈ ವ್ಯಕ್ತಿ ಇದ್ದಾರೆ. ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ಬಹಳ ಸುರತ್ಕಲ್ ಭಾಗದಲ್ಲಿ ತನ್ನದೇ ಆದಂಥ ಒಂದು ಗುಂಪನ್ನು ಕಟ್ಟಿಕೊಂಡು ಆ ಗುಂಪಿನ ಸಂಖ್ಯೆಯನ್ನು ತನ್ನ ಅಸೋಸಿಯೇಟ್ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಸ್ಥಳೀಯವಾಗಿ ಒಂದು ಪ್ರೆಷರ್ ಗ್ರೂಪ್ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಕೃತ್ಯಗಳು ತೋರಿಸ್ಕೊಂಡಿದ್ದು ನಮಗೆ ತಿಳಿದು ಬಂದಿದೆ. ಆಮೇಲೆ ಜಾರಿ ಮಾಡಿದೆ 2022 ಈ ವರ್ಷದಲ್ಲಿ 2 ಮೇಲೆ ಈಗ ಜಾರಿ ಮಾಡಿದ್ದೀವಿ. ಮತ್ತು ಇನ್ನಷ್ಟು ಜನರ ಮೇಲೆ ನಾವು ಫೈಲ್ಸನ್ನು ರೆಡಿ ಮಾಡ್ತಾ ಇದ್ದೀವಿ. ಕೇವಲ ಗೂಂಡಾ ಆ್ಯಕ್ಟ್ ಅಷ್ಟೇ ಅಲ್ಲ, ಎಕ್ಸ್ಟರ್ನ್ಮೆಂಟ್ ಅಂದರೆ ಗಡೀಪಾರು ಮಾಡುವಂಥದ್ದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ, ಡ್ರಗ್ಸ್ ರಿಲೇಟೆಡ್ ಆ್ಯಕ್ಟಿವಿಟಿಯಲ್ಲಿ, ಆಮೇಲೆ ಬೇರೆ ಬೇರೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥದ್ದು, ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಬರುವಂಥ ಚಟುವಟಿಕೆ ತೊಡಗಿಕೊಳ್ಳೋಕ್ಕೆ ಗಡೀಪಾರು ಮಾಡುವಂಥದ್ದು ಮತ್ತು ಗೂಂಡಾ ಆ್ಯಕ್ಟ್ ಜಾರಿ ಮಾಡುವಂಥದ್ದು 2 ಮೇಜರ್ ವೆಪನ್ಸ್. ಸೊ ಈಗ 2 ಮೇಲೆ ನಾವು ಗೂಂಡಾ ಆ್ಯಕ್ಟನ್ನು ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಯಾರು ಈ ಥರ ಚಟುವಟಿಕೆ ತೊಡಗಿಸ್ಕೊಂಡಿದ್ದಾರೆ ಅಂಥವ್ರ ಮೇಲೆ ಹಂತವಾಗಿ ನಾವು ಫೈಲ್ಸನ್ನು ರೆಡಿ ಮಾಡ್ತಾ ಇದ್ದೀವಿ. ಖಂಡಿತ ಗೂಂಡಾ ಆ್ಯಕ್ಟ್ ಹಾಕುವಂಥದ್ದು ಮತ್ತು ಗಡೀಪಾರು ಮಾಡುವಂಥದ್ದು ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವಶ್ಯಕತೆ ಬಿಟ್ಟರೆ ಮಾಡ್ತೀವಿ. ಅಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಅಂದರೆ ಇವ್ರುಗಳು ಇನ್ವಾಲ್ವ್ ಆಗಿ ಮಾಡಿರುವಂಥ ಪ್ರತಿಯೊಂದು ಕೃತ್ಯದಲ್ಲೂ ಅಲ್ಲಿನ ಕೋಮು ಸಾಮರಸ್ಯವನ್ನು ಹಾಳು ಮಾಡಲಿಕ್ಕೆ ಏನು ಪೂರ್ವದ ಅಂಶಗಳಿದ್ದಾರೆ ಆ ಥರ ಟಾರ್ಗೆಟ್ ಮಾಡುವಂಥದ್ದು ನಮಗೆ ತಿಳಿದು ಬಂದಿದೆ. ಇತ್ತೀಚೆಗಷ್ಟೇ ಅವರೇ ಒಂದು ವಾಟ್ಸಪ್ ಇಂಟರ್ನಲ್ ಗ್ರೂಪ್ ಮಾಡಿಕೊಂಡು ಲೋಕನ್ವಾಲ ಗ್ರೂಪ್ ಅಂತಂದು ಅದರಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಸೇರಿದಂತೆ ಬೇರೆ ಬೇರೆ ವ್ಯಕ್ತಿಗಳು, ಮತ್ತು ಈ ಹಿಂದೆ ಏನೊಂದು ದೀಪಕ್ ರಾವ್ ಅಂತ ಮರ್ಡರ್ ಆಗಿತ್ತು ಅವ್ರ ಜೊತೆ ಗುರುತಿಸ್ಕೊಂಡಿದ್ದಂಥವ್ರು ಯಾರಿದ್ದಾರೆ ಅವರಲ್ಲಿ ಯಾರಾದರೂ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅವ್ರದ್ದು ಪ್ರಿಪ್ರೇಷನ್ ನಡೆದಿದ್ದು ನಮಗೆ ತನಿಖೆಯಲ್ಲಿ ತಿಳಿದು ಬಂದಿತ್ತು. ಸೊ ಒಟ್ಟಾರೆಯಾಗಿ ಸಮಾಜ ವಿದ್ರೋಹಿ ಕೃತ್ಯಗಳಲ್ಲಿ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗ ತರುವ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರೋರ ಮೇಲೆ ಈ ಗೂಂಡಾ ಆ್ಯಕ್ಟ್ ಜಾರಿ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ನಿಯಮಾನುಸಾರ ನಾವು ಎಲ್ಲ ಕ್ರಮಗಳನ್ನು ಕೈಗೊಂಡು ಈಗ ಬಂಧನದಾಜ್ಞೆಯನ್ನು ಮಾಡಿದ್ದೀವಿ. ನೋಡಿ, ಈಗ ಅವನು ಸದ್ಯ 2 ಪ್ರಕರಣಗಳಲ್ಲಿ ಜೈಲಲ್ಲಿದ್ದಾನೆ. ಅದರಲ್ಲಿರುವಂಥ ಸೆಕ್ಷನ್ಸ್ ಏನು ಅಂದರೆ ಅದರಲ್ಲಿ 397 ಇದೆ. ಅಂದರೆ ಒಂದು ಗ್ರೂಪ್ ಕಟ್ಕೊಂಡು ದರೋಡೆ ಮಾಡೋದು, ಸುಲಿಗೆ ಮಾಡೋದು ಪ್ರಯತ್ನ ಮಾಡೋದು ಒಂದು. 2ನೇದು ಒಬ್ಬ ಅವನ ವಿರೋಧಿ ಗುಂಪಿನಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಪ್ರಾಣ ಬೆದರಿಕೆ ಆಗಿರುವಂಥದ್ದು, ಮತ್ತು ನೀವು ಕೊಲೆ ಮಾಡ್ತೀನಿ ಅಂತಂದು ಪ್ರಾಣ ಬೆದರಿಕೆ ಆಗಿರುವಂಥದ್ದು. ಸೊ ಅದು ಭಾಳ ಶಾರ್ಟ್ ಟೈಮಲ್ಲಿ ಬೇಲ್ ಸಿಗುವಂಥ ಸಾಧ್ಯತೆ ಇದೆ. ಅದು ಸುಮಾರು ಒಂದು 15 ತಿಂಗಳಲ್ಲಿ ಅವರು
ಕರೆಕ್ಟಾಗಿ ಅವ್ರ ಕೇಸನ್ನ ಪ್ರೆಸೆಂಟ್ ಮಾಡಿದ್ರೆ ಬೇಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಹೊರಗಡೆ ಬಂದು ಮತ್ತೆ ಅವನು ಹೊರಗಡೆ ಬಂದಾಗ ಪೊಲೀಸ್ ಸ್ಟೇಷನ್ಗೆ ಬರೋದು ಅಥವಾ ಅವನು ಅವನ ಇರುವಂಥ ಸಮನ್ಸು, ವಾರೆಂಟು, ನಾನ್ ಬೇಲೆಬಲ್ ವಾರೆಂಟ್ ಅದನ್ನೆಲ್ಲ ಕರೆಕ್ಟಾಗಿ ಅಟೆಂಡ್ ಮಾಡುವಂಥದ್ದು ಮಾಡಿಲ್ಲ. ಹೊರಗಡೆ ಬಂದರೆ ಮತ್ತೆ ಅವನ ಅಸೋಸಿಯೇಟ್ಸ್ ಜೊತೆ ಸೇರಿಕೊಂಡು ನಾಪತ್ತೆಯಾಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇಲ್ಲಿ ಇನ್ಸಿಡೆಂಟ್ಸ್ ಆಗೋದನ್ನು ಆಪರೇಟ್ ಮಾಡುವಂಥದ್ದು ನಮಗೆ ತನಿಖೆ ಕಂಡು ಬಂದಿದೆ. ಸೊ ಹಂಗಾಗಿ ಈ ರೀತಿ ಚಟುವಟಿಕೆಗಳು ತೊಡಗಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಕಾನೂನಲ್ಲಿರುವಂಥ ಅವಕಾಶದಲ್ಲಿ ಎರಡು ಗೂಂಡಾ ಕಾಯ್ದೆಯಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ನಾವು ಬಂಧನದ ಆಜ್ಞೆಯನ್ನು